ಆತ್ಮಶಕ್ತಿ ವಿವಿಧೋದ್ದೇಶ ಸಹಕಾರಿ ಸಂಘ ನಿಯಮಿತದ ವರ್ಮನೆ ವಾರ್ಷಿಕ ಸಾಮಾನ್ಯ ಸಭೆ ಶುಕ್ರವಾರ ಕಾಂಡೆ ವಿಡಿಯೋ ಕಾನ್ಫರೆನ್ಸ್ ವರ್ಚುವಲ್ ಮುಖಾಂತರ ನಡೆದನು. ಸಂಘದ ಅಧ್ಯಕ್ಷರು ಶ್ರೀ ಚಿತ್ತರಂಜನ್ ಬೋಳಾರ್ ತುಡರ್ ಅರ್ಲಾದ ಉದಿಪನ ಮಲ್ತೇರು. ಸಂಘದ ಸಿಬ್ಬಂದಿಲು ಕುಮಾರಿ ಭಾಗ್ಯಶ್ರೀ, ಮೇಘಶ್ರೀ, ಕಾವ್ಯಶ್ರೀ ಪ್ರಾರ್ಥನೆ ಪಂಡೇರು. ಸಂಘದ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಶ್ರೀಮತಿ ಸೌಮ್ಯ ವಿಜಯ್ ಎತ್ಕೊಂಡೇರು. 2013 ಸಾಲದ ಮಹಾಸಭೆದ ತಿಳುವಳಿಕೆ ಪತ್ರ ಮಂಡನೆ, ಎನ್ಮನೆ ವಾರ್ಷಿಕ ಸಾಮಾನ್ಯ ಸಭಾ ನಡಾವಳಿ 2013 ಸಾಲದ ವಾರ್ಷಿಕ ಆಡಳಿತ ವರದಿಯನ್ನು ಮಂಡಿಸಾಯಿರು. ನಮ್ಮ ಸಂಘದ 2019-20 ಸಾಲಿನ 9ನೇ ವಾರ್ಷಿಕ ಸಾಮಾನ್ಯ ಸಭೆಯು ದಿನಾಂಕ 18/12/2020 ಶುಕ್ರವಾರ ಪೂರ್ವಾಹ್ನ 9:30ಕ್ಕೆ ಸರಿಯಾಗಿ ವಿಡಿಯೋ ಕಾನ್ಫರೆನ್ಸ್ ವರ್ಚುವಲ್ ಮುಖಾಂತರ ಕರೆಯಲಾಗಿದೆ. ಸಂಘದ ಸದಸ್ಯರೆಲ್ಲರೂ ಪ್ರಾಪ್ತ ಸಮಯಕ್ಕೆ ವಿಡಿಯೋ ಕಾನ್ಫರೆನ್ಸ್ ವರ್ಚುವಲ್ ಮೀಟಿಂಗ್ಗೆ ಈ ಕೆಳಗೆ ತಿಳಿಸಿದಂತೆ ಲಾಗಿನ್ ಆಗುವ ಮೂಲಕ ಭಾಗವಹಿಸುವಂತೆ ವಿನಂತಿಸಲಾಗಿದೆ. 4 ದಿನಾಂಕ 1/9/2019 ಜರುಗಿದ 8ನೇ ವಾರ್ಷಿಕ ಸಾಮಾನ್ಯ ಸಭಾ ನಡಾವಳಿಯನ್ನು ದೃಢೀಕರಿಸುವುದು. ಕಾರ್ಯಸೂಚಿ 4 ಪುಟ ಸಂಖ್ಯೆ 3 2018-19 ಸಾಲಿನ ವಾರ್ಷಿಕ ಮಹಾಸಭೆಯ ನಡವಳಿ. ಇದು ಕಳೆದ ಬಾರಿಯ ಮಹಾಸಭೆಯ ನಡವಳಿ. ಇದನ್ನು ದಾಖಲಿಸಬಹುದಲ್ಲ? ಯಾರಾದರೂ ಸೂಚಿಸಬಹುದು? ಇದನ್ನು ದಾಖಲಿಸಬಹುದು. ಹ್ಯಾಂಡ್ ರೈಸ್ ಮಾಡೋದ್ರ ಮೂಲಕ ಇದನ್ನು ಸೂಚನೆ ಮಾಡಬೇಕು ಅಂತ ಕೇಳ್ತೇನೆ. ಕೈ ಎತ್ತುವುದು ಬಾಬು ಎಸ್ ಡಾಕ್ಟರ್. ಮುಂದಕ್ಕೆ ಕಾರ್ಯಸೂಚಿ 5 2019-20 ಸಾಲಿನ ವಾರ್ಷಿಕ ಆಡಳಿತ ಮಂಡಳಿಯ ವರದಿಯ ಮಂಡನೆ ಮತ್ತು ಅಂಗೀಕಾರ. ವರದಿಯ ಮಂಡಿಸಲಿಕ್ಕೆ ನಾನು ತುಂಬ ಹರ್ಷಪಡ್ತೇನೆ. ಯಾಕಂತ ಹೇಳಿದ್ರೆ ನಾವು ಕಳೆದ ಬಾರಿಯ ಒಂದು ಬೆಳವಣಿಗೆ ಬಗ್ಗೆ ನಿಮಗೆ ಈಗಾಗಲೇ ತಿಳಿಸಿದ್ದೇವೆ. 2020 ಮಾರ್ಚ್ ಅಂತ್ಯಕ್ಕೆ 4099 ಎ ವರ್ಗದ ಸದಸ್ಯರಿದ್ದಾರೆ. ಸಿ ವರ್ಗದ ಸದಸ್ಯರು 544 ಮಂದಿ ಇದ್ದಾರೆ. ಒಟ್ಟು 4645 ಸದಸ್ಯರಿಂದ 1,18,76,000 ಪಾಳು ಬಂಡವಾಳವನ್ನು ಸಂಗ್ರಹಿಸಿದ್ದೇವೆ. ಠೇವಣಿಗಳಿಗೆ ಹೇಳೋದಾದರೆ ನಾವು ವರ್ಷಾಂತ್ಯಕ್ಕೆ ಸುಮಾರು ವರ್ಷ ಆರಂಭದಲ್ಲಿ 65 ಕೋಟಿ ಇದ್ದ ಠೇವಣಿಯು ಸುಮಾರು 21 ಕೋಟಿ ಜಮಾ ಆಗಿ 198 ಕೋಟಿ ಮರುಪಾವತಿಯಾಗಿ ಒಟ್ಟು 31/3/2020ಕ್ಕೆ 8,433.37 ಲಕ್ಷ ಏರಿಕೆಯಾಗಿದ್ದು. ಸಭೆತ ಗುರ್ಕಾರ್ನ ವಹಿಸೊಂದು ಪಾತೆರ್ನ ಶ್ರೀ ಚಿತ್ತರಂಜನ್ ಬೋಳಾರ್ ಸಹಕಾರ ಇಲಾಖೆದ ಸುತ್ತೋರ್ಲ ದಲಕ ಆನ್ಲೈನ್ ಮುಖಾಂತರ ಸಭೆನ ಮಂತದ ಕೋವಿಡ್ ನಿಯಮಾವಳಿ ದಲಕ ತಂಕ್ಲು ಆನ್ಲೈನ್ ಸಭೆ ನಡಪಾದ. 1ನೇ ವರ್ಷಗೂ ಪಾದಾರ್ಪಣೆ ಆವಂದುಪುನ ಈ ಸಂದರ್ಭ ತಂಕ್ಲೆ ಸಹಕಾರಿ ಸಂಘ ಸ್ವಂತ ನೆಲೆ ಉಪ್ಪೋಡು ಪಂಪಿನ ಉದ್ದೇಶದ ಸ್ವಂತ ಜಾಗೆಂದಿತ್ತೊಂದು ಇತ್ತೆ ಕಟ್ಟಣದ ಕಾಮಗಾರಿ ಮೂಜರಿ ಅಂತಸ್ತದ ಕಾಮಗಾರಿ ಪೂರ್ತಿಯಾತಂಡು. ಸಂಘದ ಪ್ರಗತಿಡು ಸರ್ವ ಸದಸ್ಯರ ಪ್ರೋತ್ಸಾಹ ಉಂಡು. ನಮ್ಮ ಸಹಕಾರಿ ಸಂಘ 1,34 ಲಕ್ಷ ಲಾಭ ಪಡೆದಿದ್ದು ಇಂದು ಮಾತೆರೆಗಳ ಖುಷಿನ್ ಕಾಣದನ್ನು ಮಾಡಿ ತೆರಿಪಾಯಿರು. ಇದು ನಮಗೆ ತುಂಬಾ ಹೆಮ್ಮೆ ಆಗ್ತದೆ. ಯಾಕಂತ ಹೇಳಿದ್ರೆ ನಮ್ಮ ಸಹಕಾರ ಸಂಘದ ಈ ಒಂದು ಬೆಳವಣಿಗೆಯಲ್ಲಿ ನಾವು ಕೂಡ ವರ್ಚುವಲ್ ಮೂಲಕ ಹಾಜರಿರುವುದು ನನಗೆ ತುಂಬಾ ಹೆಮ್ಮೆಯ ಸಂಗತಿ. ಯಾಕಂತ ಹೇಳಿದ್ರೆ ಸಭೆ ಪ್ರಾರಂಭ ಆಗ್ತಲೇ ಹೆಚ್ಚಿನವರು ನಮ್ಮ ಈ ಒಂದು ಸಭೆಗೆ ಹಾಜರಿದ್ದೀರಾ. ಹಾಗಾಗಿ ನನಗೆ ಈ ಒಂದು ಶುಭ ಸಂದರ್ಭದಲ್ಲಿ ನಮ್ಮ ಸಹಕಾರಿ ಸಂಘವು ಕೇವಲ 9 ವರ್ಷ ಅವಧಿಯಲ್ಲೇ ತನ್ನ ಸ್ವಂತ ನೆಲೆಯೂರಬೇಕೆನ್ನುವ ನಿಟ್ಟಿನಲ್ಲಿ ಪಡಿಲ್ನಲ್ಲಿ ತನ್ನ ಸ್ವಂತ ಜಾಗವನ್ನು ಖರೀದಿಸಿ ಈಗ ಕಟ್ಟಡದ ಕಾಮಗಾರಿಯು ಸುಮಾರು 3ನೇ ಹಂತದ ಕಾಮಗಾರಿ ಪೂರ್ಣಗೊಂಡಿದೆ. ಇದನ್ನು ನಾವು ಈ ಕೋವಿಡ್ ಒಂದು ಕ್ರಮದಿಂದಾಗಿ ನಮಗೆ 6 ತಿಂಗಳ ಕೆಲಸ ನಿಂತೋಯ್ತು. ಇಲ್ಲದಿದ್ದರೆ ನಾವು ಮಾರ್ಚ್ ಒಳಗಡೆ ಈ ಒಂದು ನಮ್ಮ ಕಟ್ಟಡದ ಕಾಮಗಾರಿಯನ್ನು ಪೂರ್ಣಗೊಳಿಸಬೇಕು ಅಂತ ಯೋಜನೆ ಹಾಕೊಂಡಿದ್ದೇವೆ. ಅದು ನಡೀತಿತ್ತು.
ಬಹಳ ಮುಖ್ಯವಾದ ಕಾಲಘಟ್ಟ ಏನು ಹೇಳಿದರೆ ನಮ್ಮ ಆತ್ಮಶಕ್ತಿ ಸಹಕಾರ ಸಂಘದ ಅಂದರೆ ಉದ್ಘಾಟನೆಯನ್ನು ಕೂಡ ಶ್ರೀ ಜನಾರ್ದನ ಪೂಜಾರಿ ನೆರವೇರಿಸಿದರು. ಇಂದು ಕಟ್ಟಡದ ಒಂದು ಶಂಕುಸ್ಥಾಪನೆಯನ್ನು ಕೂಡ ಜನವರಿ 17ರಂದು ಅವರ ಅಮೃತ ಹಸ್ತದಿಂದಲೇ ಆಯಿತು. ಅವರ ಒಂದು ಅಮೃತ ಹಸ್ತದ ಒಂದು ಫಲ ಹೇಳ್ಬೋದು. ಯಾಕಂತ ಹೇಳಿದ್ರೆ ಕೇವಲ ಒಂದು 6 ತಿಂಗಳ ಅವಧಿಯಲ್ಲಿ ನಮ್ಮ ಕಟ್ಟಡದ ಮುಖ್ಯ ಸ್ಟ್ರಕ್ಚರ್ ಕೆಲಸ ಮುಗಿದಿದೆ. ಇನ್ನು ಒಳಾಂಗಣದ ಕೆಲಸಗಳು ನಡೀತಾ ಇದೆ. ಈ ಸಂದರ್ಭದಲ್ಲಿ ನಾನು ನಿಮ್ಗೆಲ್ಲರಿಗೂ ಒಂದು ವಿಚಾರವನ್ನು ಹೇಳಲೇಬೇಕಾಗುತ್ತೆ. ಯಾಕಂತ ಹೇಳಿದ್ರೆ ಎಲ್ಲರೂ ಕೇಳ್ತಾ ಇದ್ದಾರೆ, ಮಹಾಸಭೆಗೆ ನಾವು ವರ್ಚುವಲಿ ಇದ್ದು ನೇರವಾಗಿ ಬರಬೇಕು. ಈ ಬಾರಿ ನಿಮಗೆ ನೇರವಾಗಿ ನಮ್ಮ ಕಟ್ಟಡದ ಉದ್ಘಾಟನೆ ನಿಮ್ಮನ್ನೆಲ್ಲರನ್ನು ಆಹ್ವಾನಿಸಿದೆ ಅಂತ ಆಮಂತ್ರಣ ನೀಡ್ತಾ ಇದ್ದೇನೆ. ಅದು ಸದ್ಯದಲ್ಲೇ ನಿಮ್ಗೆಲ್ಲರಿಗೂ ಆಮಂತ್ರಣ ಪತ್ರಿಕೆ ತಲುಪ್ತದೆ. ಈ ಸಂದರ್ಭದಲ್ಲಿ ನಾನು ನಮ್ಮ ಸಂಘದ ಸರ್ವತೋಮುಖ ಪ್ರಗತಿ ಕಾರಣರಾದ ನಿಮ್ಮೆಲ್ಲರನ್ನು ಅಭಿನಂದಿಸಲೇಬೇಕು. ಯಾಕಂತ ಹೇಳಿದ್ರೆ ಈ ಒಂದು ಪ್ರಗತಿಯಲ್ಲಿ ನಮ್ಮ ಸದಸ್ಯರು ನೀಡಿದಂತಹ ಒಂದು ನಮಗೆ ಪ್ರೋತ್ಸಾಹ. ಯಾಕಂತ ಹೇಳಿದ್ರೆ ಕಳೆದ ಆರ್ಥಿಕ ಸಾಲಿನಲ್ಲಿ ನಮ್ಮ ಬೆಳವಣಿಗೆ ಬಗ್ಗೆ ನಿಮಗೆ ಹೇಳೋದಾದರೆ ಎಲ್ಲರೂ ನಿರೀಕ್ಷಿಸುವಂಥದ್ದು ಇಷ್ಟೆಲ್ಲ ಮಾಡಿದ ಲಾಭ ಎಷ್ಟು ಬರ್ಬೋದು ಅಂತೇಳಿ. ಯಾಕಂತ ಹೇಳಿದ್ರೆ ಈ ಒಂದು ಕೊರೋನಾ ಸಂದರ್ಭದಲ್ಲಿ ಎಲ್ರಿಗೂ ಆಗುವಂಥದ್ದು ಏನು ಹೇಳಿದ್ರೆ ಸಂಘಗಳು, ಹೆಚ್ಚಿನ ಸಂಘಗಳು ಲಾಭದ ನಿರೀಕ್ಷೆಯಲ್ಲಿ ಇರಲಿಲ್ಲ. ನಮ್ಮ ಸಹಕಾರಿ ಸಂಘವು ನಿಮ್ಮೆಲ್ಲರ ಅಪೇಕ್ಷೆಯಂತೆ 1.34 ಕೋಟಿ ಲಾಭ ಗಳಿಸಿರುವಂಥದ್ದು ನಮಗೆಲ್ಲ ಹೆಮ್ಮೆ ತರುವಂಥ ವಿಷಯ. ಸಂಘದ ನಿರ್ದೇಶಕರು ಸರ್ವಶ್ರೀ ವಾಮನ್ ಕೆ, ಸದಾನಂದ ಡಿಎಸ್, ರಾಮದಾಸ್ ಮರೋಳಿ, ಜಿ ಪರಮೇಶ್ವರ್ ಪೂಜಾರಿ, ಆನಂದ್ ಎಸ್ ಕೊಂಡಾಣ, ಸುರೇಶ್ ವಿ ಪೂಜಾರಿ, ಸೀತಾರಾಮ್ ಎನ್, ರಮನಾಥ್ ಸನಿಲ್, ಚಂದ್ರಹಾಸ್ ಮರೋಳಿ, ಶ್ರೀಮತಿ ಸುಜಯ ಹೇಮಚಂದ್ರ, ಶ್ರೀಮತಿ ಕುಶಲಾಕ್ಷಿ ಯಶವಂತ್ ಸಭೆಟು ಪಾಲ್ಪಡೆದಿದ್ದರು. ಸಂಘದ ಉಪಾಧ್ಯಕ್ಷರು ಶ್ರೀ ನೇಮಿರಾಜ್ ಪಿ ಸೊರ್ಮೆ ಸಂದಾಯರು. ಆತ್ಮಶಕ್ತಿ ವಿವಿಧೋದ್ದೇಶ ಸಹಕಾರಿ ಸಂಘದ 9ನೇ ವಾರ್ಷಿಕ ಸಾಮಾನ್ಯ ಸಭೆಯ ಈ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಅಥವಾ ವರ್ಚುವಲ್ ಮೀಟಿಂಗ್ ಮೂಲಕ ಈಗ ಸಭೆಯನ್ನು ನಡೆಸಿಕೊಟ್ಟಿರುತ್ತೇವೆ. ಈ ಸಭೆಯನ್ನು ಅತ್ಯಂತ ಸಮರ್ಪಕವಾಗಿ ನಿರ್ವಹಿಸಿದಂತಹ ನಮ್ಮ ಸಂಘದ ಅಧ್ಯಕ್ಷರಾದಂಥ ಚಿತ್ತರಂಜನ್ ಬೋಳಾರ್ ಅವರಿಗೆ ನಿಮ್ಮೆಲ್ಲರ ಪರವಾಗಿ ನಾನು ವಂದನೆಗಳನ್ನು ಅರ್ಪಿಸ್ತಾ ಇದ್ದೇನೆ.